ಸ್ಯಾಕ್ಸೋಫೋನ್ ವಾದಕ ಜಯರಾಮ್ ಮಂಗಳಾದೇವಿ ಅವರು ಮಂಗಳಾದೇವಿ ದೇವರ ಜನನಿ ಎಂಬ ಗಾಯನವನ್ನ ಸ್ಯಾಕ್ಸೋಫೋನ್ ಮೂಲಕ ರಚಿಸಿದ್ದು ಅದರ ಸಿಡಿ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವನ್ನು ಮೊಗೇರ್ ಶ್ರೀ ವನದುರ್ಗ ಮಂತ್ರಮೂರ್ತಿ ಚಿಂತನಾ ದೇವಸ್ಥಾನದ ಗಣೇಶ್ ಮತ್ತು ಗಿರಿಪ್ರಕಾಶ್ ತಂತ್ರಿ ಬಳಲಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮಂಗಳಾದೇವಿ ಯೂಟ್ಯೂಬ್ ಚಾನೆಲ್ನಲ್ಲಿ ಜನನಿ ಹಾಡನ್ನ ಬಿಡುಗಡೆಗೊಳಿಸಲಾಯಿತು. ಜನನಿ ಎಂಬ ಸಿಡಿಯನ್ನ ಶಾಸಕ ವೇದವ್ಯಾಸ್ ಕಾಮತ್ ಅವರು ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರಸಿದ್ಧ ಸ್ಯಾಕ್ಸೋಫೋನ್ ವಾದಕ ಜಯರಾಮ್ ಮಂಗಳಾದೇವಿಯವರು ಮಂಗಳಾದೇವಿ ದೇವರಿಗೆ ಜನನಿ ಎಂಬ ಹಾಡನ್ನ ರಚಿಸಿದ್ದು ಅದನ್ನ ಬಿಡುಗಡೆಗೊಳಿಸುವ ಕಾರ್ಯಕ್ರಮ ನಡೆದಿದೆ. ಜಯರಾಮ್ ಮಂಗಳಾದೇವಿಯವರು ಕರಾವಳಿ ಭಾಗದಲ್ಲಿ ಸ್ಯಾಕ್ಸೋಫೋನ್ನಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ಇದೀಗ ಸೇವಾ ರೂಪದಲ್ಲಿ ಸ್ಯಾಕ್ಸೋಫೋನ್ ಗಾಯನದ ಮೂಲಕ ಮಂಗಳಾಂಬಿಕೆಗೆ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಹೇಳಿದ್ರು. ಆಶೀರ್ವಾದದೊಂದಿಗೆ ವಿಶೇಷವಾಗಿ ಚಿಂತನದ ಶ್ರೀ ಯೋಗೀಶ್ ಭಟ್ ಅವರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಆತ್ಮೀಯ ಮಿತ್ರರಾದ ಸ್ಯಾಕ್ಸೋಫೋನ್ನ ಭಾಳ ಹೆಸರುವಾಸಿಯಾಗಿ ಕಲಾವಿದರಾಗಿರುವಂಥ ಗೌರವಾನ್ವಿತ ಜಯರಾಮ್ ಮಂಗಳಾದೇವಿ ಅವರು ಮಂಗಳಾಂಬೆಗೆ ತನ್ನ ಒಂದು ಸೇವೆಯನ್ನು ವಿಶೇಷವಾಗಿ ಸಲ್ಲಿಸುವಂಥ ಒಂದು ಕ್ಯಾಸೆಟನ್ನು ಬಿಡುಗಡೆ ಮಾಡುವಂಥ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅವರ ಇಡೀ ಕುಟುಂಬಸ್ಥರು ಹಲವು ದೇವಸ್ಥಾನಗಳ ನಿತ್ಯ ನಿರಂತರ ಸೇವೆಯನ್ನು ಮಾಡ್ತಾರೆ. ಸ್ಯಾಕ್ಸೋಫೋನ್ನಲ್ಲಿ ಅವರು ಮತ್ತು ಅವರ ಧರ್ಮಪತ್ನಿಯವರು ವಿಶೇಷವಾಗಿ ಈ ಕರಾವಳಿ ಭಾಗದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು. ಅವರು ತಮ್ಮ ಒಂದು ಸೇವಾ ರೂಪದಲ್ಲಿ ತಮ್ಮ ಈ ಒಂದು ಸಿಡಿಯನ್ನು ಗಾಯನದ ಮುಖಾಂತರ ಈ ಸ್ಯಾಕ್ಸೋಫೋನ್ ಮುಖಾಂತರ ಮಂಗಳಾಂಬೆಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಶೇಷವಾದ ಅವರ ಸ್ಯಾಕ್ಸೋಫೋನ್ನ ಕಲಾವಿದರ ಒಂದು ಗೌರವಾರ್ಥವಾಗಿ ಇವತ್ತು ಈ ಚಿಂತನದಲ್ಲಿ ಅದೊಂದು ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನೆ ಆದ ನಂತರ ಮುಂದಿನ ದಿನಗಳಲ್ಲಿ ಈ ಒಂದು ಮಾಡಿದಂಥ ಸಿಡಿಗಳು ಸಾರ್ವಜನಿಕವಾಗಿ ಲಭ್ಯವಿರುವಂಥ ಒಂದು ಅವಕಾಶಗಳಿರ್ತದೆ. ಅದರ ಸದುಪಯೋಗಗಳನ್ನು ಪಡ್ಕೊಂಡು ಈ ಸಂದರ್ಭದಲ್ಲಿ ಸ್ಯಾಕ್ಸೋಫೋನ್ ಜಯರಾಮ್ ಹಾಗೂ ದಿವ್ಯಶ್ರೀ ಜಯರಾಮ್, ಸ್ಥಳೀಯ ಕಾರ್ಪೊರೇಟರ್ ವೀಣಾ ಮಂಗಳ, ಚಲನಚಿತ್ರ ನಟರಾದ ರಾಘವ್ ಭಟ್ ಮಂಜೇಶ್ವರ, ಚಲನಚಿತ್ರ ನಿರ್ದೇಶಕರಾದ ಸಂತೋಷ್ ಮಾಡ, ಭಾಸ್ಕರ್ ಚಂದ್ರ ಶೆಟ್ಟಿ, ಜನಾರ್ದನ್ ಅರ್ಕಳ, ಪ್ರವೀಣ್ ಕುತ್ತರ್, ಹರೀಶ್ ಮಂಜೇಶ್ವರ, ಜಯಶೆಟ್ಟಿ ಎಕ್ಕೂರ್, ಅಬಕಾರ್ ಇನ್ಸ್ಪೆಕ್ಟರ್ ಮನೋಹರ್ ಎಕ್ಕೂರು, ಸನೀಶ್ವರ ಮಂದಿರ ಮಂಜೇಶ್ವರದ ಕೃಷ್ಣ ಭಟ್ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.